ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಮಾರ್ನಿಂಗ್. ಸೊ ಬೈಕ್ ಇಲ್ಲ. ಓಕೆ, ಸೋ ಮೆನಿ ಥಿಂಗ್ಸ್ ಟು ಸೇ. ತುಂಬ ಜನ ಈಗಲೂ ಆಲ್ಮೋಸ್ಟ್ ಐ ಥಿಂಕ್ 3 months ಆಯಿತು ಸಿನ್ಸ್ ಲಾಸ್ಟ್ ವೀಡಿಯೋ ಹಾಕಿದೆ. ತುಂಬ ಜನ ಮೆಸೇಜ್ ಮಾಡ್ತಿದ್ದಾರೆ, ಏನಾಯಿತು, ಯಾಕೆ ವೀಡಿಯೋ ಬರ್ತಾಯಿಲ್ಲ, ಮಳೆ ಶುರು ಆಯಿತು, ನಮ್ದು ವೀಡಿಯೋ ಬರ್ತಾಯಿಲ್ಲ ಅಂತ. ಫ್ಯೂ ಥಿಂಗ್ಸ್ ಚೇಂಜ್ಡ್, ಸ್ವಲ್ಪ ಲೈಫ್ ಚೇಂಜಸ್. ಅದೇ ನಾನು ಆ್ಯಕ್ಚುಲಿ ಲಾಸ್ಟ್ ಅಪ್ಡೇಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಸೊ ದ್ಯಾಟ್ ನಂದು ಸ್ವಲ್ಪ ವರ್ಕ್ ಪರ್ಪಸ್ಗೋಸ್ಕರ ಹ್ಯಾಡ್ ಟು ಮೂವ್ ಟು UK. ಇಲ್ಲಿ ಬಂದು ಇವಾಗ ಆಲ್ಮೋಸ್ಟ್ 3 months ಆಯಿತು. ಸೊ ಹೆಂಗಿತ್ತು ಅಂದರೆ ಇಷ್ಟರೊಳಗೆ ಲೈಕ್ ಯಾವಾಗ ಬೈಕ್ ತಗೋತೀನಿ ಅಂತ ಅದಕ್ಕೋಸ್ಕರ ಮಾಡಿ 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 ಇವಾಗ ಒಂದು 3 months ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ, ಸ್ವಲ್ಪ ಇದೆಲ್ಲ ಮನಿ ಎಲ್ಲ ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹೋಯಿತು. ನಿನ್ನೆ ಅಷ್ಟೇ 390 ಅಡ್ವೆಂಚರ್ ಆ್ಯಕ್ಚುಲಿ ಸೆಲ್ ಆಯಿತು. ಐ ಆಮ್ ಓಕೆ ಟು ಬೈ ದ ನ್ಯೂ ಬೈಕ್ ಇಲ್ಲಿ. ಸೊ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಆ್ಯಕ್ಚುಲಿ, ಹೆಂಗೆ ಏನೆಲ್ಲ ಪ್ರಾಸೆಸ್ ಅದೆಲ್ಲ ಪ್ರಾಬ್ಲಿ ಸಮ್ಡೇ. ಬಟ್ ಇವತ್ತು ಆ್ಯಕ್ಚುಲಿ ಬೈಕ್ ಕಲೆಕ್ಟ್ ಮಾಡೋಕ್ಕೆ ಹೋಗಬೇಕು. ಕೆಲವೊಬ್ಬರು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು ಸಮ್ವೇರ್ ಇನ್ ಸ್ಟ್ಯಾಂಫರ್ಡ್ ಅಂತ. ನಾನು ಇರೋದು ಬರ್ಮಿಂಗ್ಹ್ಯಾಮ್. ಸೊ ಸ್ಟ್ಯಾಂಫರ್ಡ್ ಹೋಗಿ ಇವತ್ತೇ ಬೈ ಮಾಡಿ ಅದೆಲ್ಲ ಟ್ರಾನ್ಸ್ಫರ್ ಎಲ್ಲ ಏನೆಲ್ಲ ಪ್ರಾಸೆಸ್ ಅದೆಲ್ಲ ಮುಗಿಸಿ ಅಲ್ಲಿಂದ ರೈಡ್ ಮಾಡ್ಕೊಂಡು ವಾಪಸ್ ಇಲ್ಲಿ ಬರ್ತೀನಿ. ಇವಾಗ ಹೋಗ್ಬೇಕು. ಅದೇ ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದೀನಿ. ಇವಾಗ ಟ್ರೈನಲ್ಲಿ ಹಿಡಿದು ಆಲ್ಮೋಸ್ಟ್ 2 hours ಅನಿಸುತ್ತೆ, ಅರೌಂಡ್ 12 ಎಲ್ಲ ರೀಚ್ ಆಗ್ತೀನಿ. ಫುಲ್ ಎಕ್ಸೈಟೆಡ್. ಸೊ ಈ ಡೇ ವಿಲ್ ಬಿ ದ ಅಫಿಷಿಯಲಿ ನಾವು UK ಬಂದಿರೋದಂತ ಡಿಕ್ಲೇರ್ ಮಾಡು. ಇಷ್ಟರವರೆಗೆ ಇಟ್ ವಾಸ್ ಜಸ್ಟ್ ಎಂತ ಇನ್ನು ಒಂದು ಬಿನೈಕ್ ಬಾನು ಇದೊಂಥರ ಲಿಂಬೋ ಟೈಪ್, ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಟೈಪ್. ಸ್ಕಿಪ್ ಮಾಡಿ ಲಾಸ್ಟ್ 3 months ಸ್ಕಿಪ್ ಮಾಡಿ ವಿಲ್ ಬಿ ಸ್ಟಾರ್ಟಿಂಗ್ ದ ನ್ಯೂ ಫ್ರೆಶ್ ಡೇ ಫ್ರಮ್ ಟುಡೇ ವಿತ್ ದ ಮೋಟರ್ ಸೈಕಲ್. ಲೆಟ್ಸ್ ಗೋ. ಹೊಸ ಹೆಲ್ಮೆಟ್ ತಗೊಂಡಿದ್ದೀನಿ, HJC. ಇನ್ನು ಇದರ ಇತ್ತು ಸ್ಟಿಕ್ಕರ್ ತೆಗ್ದಿಲ್ಲ. ಸ್ಟಿಕ್ಕರ್ ಅಲ್ಲಿ ಹೋಗಿ ಬೈಕ್ ಸ್ಟಾರ್ಟ್ ಮಾಡೋ ಮೊದಲು ತೆಗಿಯೋದು. ಜಾಕೆಟ್ ಸೇಮ್ ಇಟ್ಕೊಂಬಂದಿದ್ದೆ, ಶೂಸು ಸೇಮ್ ಇಟ್ಕೊಂಬಂದಿದ್ದೆ. ಪ್ಯಾಂಟ್ ಒಂದು ಆಕ್ಸ್ಫರ್ಡ್ ಅವರಿಂದ ತಗೊಂಡೆ, ಯಾಕಂದರೆ ಇದು ವಾಟರ್ ಪ್ರೂಫ್ ಬೇಕಿತ್ತು ಅಂತೇಳಿ. ಇದಕ್ಕೆ ಒಂದು ವಾಟರ್ ಪ್ರೂಫ್ ಕವರ್ ತೊಗೊಂಡಿದ್ದೀನಿ ಜಾಕೆಟ್ಗೆ. ಇಲ್ಲಿ ಮಳೆ ಜಾಸ್ತಿ ಆ್ಯಕ್ಚುಲಿ. ಸೊ ಮಳೆ ಶುರುವಾಯಿತು, ಮಳೆ ಇಲ್ಲ ಅಂತ ಹೇಳೋದು. ಲೈಕ್ ಈಗ ನನಗೆ ಹೇಗಾಯ್ತು ಅಂತ ಹೇಳಿದ್ರೆ, ಈಗ ಇಯರ್ ಪೂರ್ತಿ ಮಳೆನೇ, ಇಡೀ ವರ್ಷ ಇಡೀ ಮಳೆ ಬರುತ್ತೆ. ಎನಿವೆ, ಓಕೆ, ಲೆಟ್ಸ್ ಸ್ಟಾರ್ಟ್. ಇಟ್ಸ್ ಆಲ್ಮೋಸ್ಟ್ ಟೈಮ್. ಓಕೆ, ಇಲ್ಲಿ ಯಾವಾಗಲೂ ಬಸ್ಸೆಲ್ಲ ಆನ್ ದ ಟೈಮ್ ಇರುತ್ತೆ. ಆನ್ ದ ಟೈಮ್ ಅಂದರೆ ಈಗ 9:15 ಅಂತ ಹೇಳಿದರೆ ಕರೆಕ್ಟ್ 9:15 ಬರುತ್ತೆ. ಬಟ್ ನಮ್ಮದು ಹಳೆಯ ಅಭ್ಯಾಸ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಹೋಗೋದು. ಆಮೇಲೆ ಇಲ್ಲ ಆ್ಯಕ್ಚುಲಿ ಆ ಥರ ಹೋಗ್ಬೇಕಂತಲೇ ಇಲ್ಲ. ಲೈಕ್ ಈವನ್ ಇಫ್ ಯು 30 minutes ಆಫೀಸು, ಐ ಮೀನ್ ಎಲ್ಲಾರು ಟ್ರೈನ್ ಕ್ಯಾಚ್ ಮಾಡಬೇಕಂದ್ರು 9:15 ಒಂದು ಬಸ್ ಇರುತ್ತೆ. ಅದು 15 minutes ಅಂದರೆ 12 minutes ರೀಚ್ ಆಗುತ್ತೆ ಅಂದರೆ ಯು ಕ್ಯಾನ್ ಈಸಿಲಿ ಕ್ಯಾಚ್ ದ್ಯಾಟ್ ಆ್ಯಂಡ್ ಗೋ. ಮುಂಚೆ ಹೋದರೆ ಸುಮ್ಮನೆ. ಬಟ್ ನಮಗೊಂಥರದ ಆ್ಯಂಗ್ಸೈಟಿ ತಡ್ಕೊಳಕ್ಕಾಗತ್ತೆ, ಲೇಟ್ ಆದರೆ ಲೇಟ್ ಆಗುತ್ತೆ ಅಂತ. ವೇಟಿಂಗ್ ಫಾರ್ ದ ಬಸ್. ಓಕೆ, ಫೈನಲಿ ಒಂದು ಕಡೆ ನಿಲ್ಸಕ್ಕೆ ಸಿಕ್ತು. ಎಲ್ಲಿ ಪ್ರಾಬ್ಲಮ್ ಅಂದರೆ ಇಲ್ಲಿ ಎಲ್ಲೂ ಹೈವೇ ಹತ್ರ ಎಲ್ಲ ನಿಲ್ಲಿಸೋ ಹಂಗೆ ಇಲ್ಲ. ಒಂಥರ ಅದು ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ನಿಲ್ಲಿಸ್ಬೋದಾ ಇಲ್ವಾ ಅಂತ. ಮತ್ತೊಂದೇನೆಂದರೆ ಅದು ನಾರ್ಮಲ್ ರೋಡಲ್ಲೇನು ಪಾಕೆಟ್ ಥರ ಒಂದು ಎಮರ್ಜೆನ್ಸಿ ಸ್ಟಾಪ್ ಥರ ಮಾತ್ರ ಇರುತ್ತೆ. ಸ್ವಲ್ಪ ಬಿಸಿಲು ಇದೆ ಆ್ಯಕ್ಚುಲಿ. ಸೊ ಅಲ್ಲಿ ಈಗ ಚಳಿನೇ ಇದೆ, ಬಟ್ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿದರೆ ಆಮೇಲೆ ಸೆಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಒಳಗಡೆ ಒಂದು ಇನ್ ಸರ್ಚ್ ಆಫ್ ಅನ್ನೋನ್ ಲ್ಯಾಂಡ್ಸ್ ಥರನೇ ಮಾಡ್ಕೊಂಬಂದೆ. ಸೊ
ಫುಲ್ ಒಳಗಡೆ ರೂಟ್ ಬಂದು ಇದೊಂಥರ ಸಿಂಗಲ್ ರೋಡ್ ಥರ ಇದೆ, ಯಾವುದೋ ಹಳ್ಳಿಗೆ ಹೋಗೋ ಥರ ಇದೆ. ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ, ಸುಮ್ಮನೆ ರ್ಯಾಂಡಮ್ ಬರ್ತಾ ಇದೆ. ನನಗೆ ಹೇಗೂ ಟೈಮ್ ಇದೆ, ಹೇಗೂ ಕತ್ಲೆ ಬೇರೆ ಆಗಲ್ಲ. ಈಗ ಆಲ್ಮೋಸ್ಟ್ 3:45 ಆಯಿತು. ಇಲ್ಲಿ ಕತ್ಲೆ ಆಗೋಕ್ಕೆ ಆಲ್ಮೋಸ್ಟ್ ಒಂದು 10 ಗಂಟೆ, ರಾತ್ರಿ 10 ಗಂಟೆವರೆಗೆ ಕತ್ಲೆ ಆಗಲ್ಲ. ಸೊ ಜಾಸ್ತಿ ಟೈಮ್ ನೋಡ್ಬೋದು ಪ್ಲೇಸಸ್ ಎಲ್ಲ. ಆ್ಯಂಡ್ ನಮ್ಮ ಬೈಕ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಈಸ್ ದ ಸುಜುಕಿ ವಿ-ಸ್ಟಾರ್ಮ್ 650 XT ಅಂತೇಳಿ 2015 ಮಾಡೆಲ್. ನಾರ್ಮಲ್ ಎಲ್ಲ ಇದೇ ಬರುತ್ತೆ. ಒಂದು ಬೆಸ್ಟ್ ಥಿಂಗ್ ಅಂದರೆ ಯು ಹ್ಯಾವ್ ದ ಸ್ಪೋಕ್ ವೀಲ್ಸ್. ಸ್ಪೋಕಲ್ಲಿ ಹೇಗಂತ ಹೇಳಿದರೆ, ಇದು ಆ್ಯಕ್ಚುಲಿ ಎಕ್ಸ್ಟರ್ನಲ್ ನಿಮ್ಗೆ ನೋಡಿದರೆ. ಸೊ ನಿಮಗೆ ಇದು ಟ್ಯೂಬ್ಲೈಸೇ ಬರುತ್ತೆ ಟಯರ್. ಸ್ಪೋಕ್ ವೀಲಲ್ಲಿ ಟ್ಯೂಬ್ಲೈಸ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಒಬ್ಬರು OLX ಥರ ನಮ್ಮದು ಇಲ್ಲಿ ಆಟೋ ಟ್ರೇಡರ್ ಅಂತ ಇರುತ್ತೆ, ಅದರಲ್ಲಿ ಹಾಕಿದ್ರು. ಸೊ ಅವರೊಬ್ಬರೇ ಇಷ್ಟರೊಳಗೆ ಅವ್ರ ಥರನೇ ಇತ್ತು ಫಸ್ಟ್ ಓನರ್. ಸೊ ಇದು ಮೇಂಟೈನ್ಡ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಫಾಗ್ ಲ್ಯಾಂಪ್ ಇದೆ, ಒಂದು ಇದರೊಟ್ಟಿಗೆ ಇದು ಕೊಡ್ತಾರೆ. ಪ್ಲಸ್ ಇದು ಗ್ರಿಪ್ಸ್ ಎಲ್ಲ ಹೀಟೆಡ್, ನಿಮಗೆ ಇದು ಚಳಿಗೆಲ್ಲ ಇದು ಹೀಟ್ ಆನ್ ಆಗುತ್ತೆ. ಸೊ ನಿಮಗೆ ಇದು ಫುಲ್ಲು ಹೀಟ್ ಆಗುತ್ತೆ, ಹೀಟೆಡ್ ಗ್ರಿಪ್ಸ್ ಅಂತ ಹೇಳ್ತಾರೆ. ಆಮೇಲೆ ಇದು ಬಾಕ್ಸ್ ಬಂದು, ಇದು ನಾರ್ಮಲ್ ಬಾಕ್ಸ್ ಅಂತ ಹೇಳಿದ, ಯಾವುದು ಬ್ರ್ಯಾಂಡ್ ಇದೆಲ್ಲ ಏನೂ ಇಲ್ಲ. ಸೊ ಉಳಿದದೆಲ್ಲ ನೈಸ್, ಚೆನ್ನಾಗಿದೆ ಆ್ಯಕ್ಚುಲಿ ಬೈಕ್. ಇಲ್ಲಿ ರೈಡ್ ಮಾಡ್ಕೊಂಡು ಆಲ್ಮೋಸ್ಟ್ ಬ್ರೀಸ್, ಟಯರ್ ಎಲ್ಲ ಒಳ್ಳೆ ಶೇಪಲ್ಲಿದೆ. ಏನು MOT ಅಂತ ಇಲ್ಲೊಂಥರ ಸೇಫ್ಟಿ ಚೆಕ್ ಅಂತ ಒಂದು ಇರುತ್ತೆ ಪ್ರತಿ ವರ್ಷ ಮಾಡಿಸ್ಬೇಕು. ಅದರಲ್ಲೆಲ್ಲ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅಲ್ಲೆಲ್ಲ ಆ್ಯಕ್ಚುಲಿ ಹಾಕ್ತಾರೆ. ಅದೊಂಥರ ಇದರಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ. ಗಾಡಿ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಸೊ ಅದಕ್ಕೆ ಇದನ್ನೇ ಸೆಟ್ಟಾಗಿ ಬಂದಿದ್ದೀನಿ. ಇವತ್ತು ಆ್ಯಕ್ಚುಲಿ ಫಾರ್ಮಲಿ ಐ ಹ್ಯಾವ್ ಅ ರೈಡ್ ಇನ್ UK. ನಾವು ಯು ಕ್ಯಾನ್ ಸೇ ಒಂಥರ ಹೇಗಂತ ಹೇಳಿದರೆ, ಒಂದು UK ಬಂದಿದ್ದು ಇವತ್ತಿಂದ ನಮ್ಮದು UKದು ದಿನಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೈಸ್, ಫೈನಲಿ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಸುಜುಕಿ ವಿ-ಸ್ಟಾರ್ಮ್ ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ದಿನೇಶ್ ಅಂತ ಒಬ್ಬರು LBS ರೇಸಿಂಗ್ ಇದಕ್ಕೆ ಗ್ಯಾರೇಜಿಗೆ ಬರ್ತಾಯಿದ್ರು ಒಬ್ಬರು ದಿನೇಶ್ ಅಂತ. ನಾನು ಅವ್ರ ಬಗ್ಗೆ ಬರೆದಿದ್ದೆ. ಸೊ ಅವರು ಆ್ಯಕ್ಚುಲಿ ಅವ್ರ ಹತ್ರ ಈ ಬೈಕ್ ಇತ್ತು, ವಿ-ಸ್ಟಾರ್ಮ್ 650, ಅವ್ರದ್ದು ಹೊಸ್ತಿತ್ತು. ಸೊ ಅದು ರೈಡ್ ಮಾಡಿದ್ದೆ. ನನಗೆ ಅದರ ಬ್ಯಾಲೆನ್ಸಿಂಗ್ ಎಲ್ಲ ಸಖತ್ ಇಷ್ಟ ಆಗಿತ್ತು, ಪ್ಲಸ್ ರೆಸ್ಪಾನ್ಸ್ ಅದೆಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ಇದೊಂಥರ ಯಾವತ್ತೂ ಇತ್ತು ತಲೆಯಲ್ಲಿ. ಬಟ್ ನನ್ನ ರೀಸನ್ ತಗೊಂಡಿರೋದು ಏನಂತ ಹೇಳಿದರೆ, ನನಗೆ ಆ್ಯಕ್ಚುಲಿ ಈ 650cc ಬೈಕ್ ಅಷ್ಟು ಇಷ್ಟ ಇಲ್ಲ. ಪ್ಲಸ್ ಇಟ್ಸ್ ಅ ಹೆವಿ ಬೈಕ್. ನಂಗೆ ಒಂಥರ ಇಲ್ಲಿ ಆಫ್ ರೋಡ್ ಅದು ಇದಕ್ಕೆಲ್ಲ ಮೋಸ್ಟ್ಲಿ ಕಷ್ಟನೇ ಆಗ್ಬೋದು. ಬಟ್ ರೀಸನ್ ತಗೊಂಡಿದ್ದೇನಂತ ಹೇಳಿದರೆ, ಇಲ್ಲಿ UK ಲೈಸೆನ್ಸ್ ಮಾಡೋಕ್ಕೆ ತುಂಬ ಕ್ಯಾಟಗರೀಸ್ ಇರುತ್ತೆ. ಸೊ 500cc ಕೆಳಗಡೆ ಬೇರೆ ಕ್ಯಾಟಗರಿ ಇರುತ್ತೆ. ಆ್ಯಂಡ್ ಮ್ಯಾಕ್ಸ್ ಅಂತ ಹೇಳಿದರೆ ಅಬೌವ್ 500cc ಎನಿ ಟೈಪ್ ಆಫ್ CC ಮಾಡೋಕ್ಕೆ ನಿಮಗೆ ಅದು ಮೋಟರ್ ಸೈಕಲ್ EA ಕ್ಯಾಟಗರಿ ಅಂತ ಇರುತ್ತೆ. ಅದು ಮಾಡೋಕ್ಕೆ ಯು ಹ್ಯಾವ್ ಟು ಹ್ಯಾವ್ ಮೋರ್ ದೆನ್ 500cc ಬೈಕ್. ಅದೆಷ್ಟೋ BHP ಬರುತ್ತೆ, ಇದಕ್ಕೆ 69 ಅನಿಸುತ್ತೆ, ಅಷ್ಟು BHP ಜಾಸ್ತಿ ಇರಬೇಕು. ಸೊ ಅದಕ್ಕೆ ಐ ವಾಸ್ ಲುಕಿಂಗ್ ಒಂಥರ 650 ಮೇಲೆ ನೋಡ್ತಾ ಇದ್ದೆ. ಸೊ ಇದು ಫೈನಲಿ ಸಿಕ್ತು. ಅರೌಂಡ್ 3000 pound, ಅಂದರೆ ಆಲ್ಮೋಸ್ಟ್ ಒಂದು 3 lakhವರೆಗೆ ಆಗುತ್ತೆ. ನಿನ್ನೆ ಬೈಕ್ ನಂದು ಅಡ್ವೆಂಚರ್ ಸೇಲ್ ಆಯಿತು. ಸೊ ಅದೇ ಹಂದಲ್ಲಿ ಇದು ಬೈಕ್ ತೊಗೊಳಕ್ಕಾಯ್ತು ಇವಾಗ ಆ್ಯಕ್ಚುಲಿ. ಇವತ್ತು ನಂದು GoPro ಏನೋ ಕೈ ಕೊಡ್ತಾ ಇದೆ ಆ್ಯಕ್ಚುಲಿ. ಅದಕ್ಕೆ ಮೋಸ್ಟ್ಲಿ ವಿಡಿಯೋ ರೆಕಾರ್ಡ್ ಆಗಿರೋದು ಅಂದರೆ ತುಂಬ ಟೈಮ್ ಆಯಿತು, ಅದು ಬ್ಯಾಟ್ರಿ ಎಲ್ಲ ಹೋಗಿದೆ ಅನಿಸುತ್ತೆ. ಅದಕ್ಕೆ ಕಟ್ ಆಗ್ತಾಯಿತ್ತು ಅಷ್ಟು. ನಂಗೆ ಗೊತ್ತಿಲ್ಲ ಎಷ್ಟು ರೆಕಾರ್ಡ್ ಆಗಿದೆ ಅಂತೇಳಿ. ಒಂದು ಸಲ ಆಮೇಲೆ ಚೆಕ್ ಮಾಡ್ತೀನಿ ಮನೆಗೆ ಹೋಗಿ. ನನಗೆ ಇನ್ನೂ ಅದೊಂದು ಸ್ವಲ್ಪ ಸೆಟ್ ಮಾಡೋಕ್ಕೆ ಮೈಕೆಲ್ಲ ಸೆಟ್ ಮಾಡಬೇಕು, ಅದೆಲ್ಲ ಮಾಡಿಲ್ಲ ಆ್ಯಕ್ಚುಲಿ. ಬಟ್ ಒಂದು ಸಲ ಬೈಕ್ ಬರಬೇಕಿತ್ತು ರಿಲ್ಯಾಕ್ಸ್ ಆಗೋಕ್ಕೆ. ನೈಸ್. ಈ ರೋಡಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ. ಇದೊಂಥರ ನಮ್ಮದು ಹಳ್ಳಿ ರೂಟ್ ಥರನೇ ಇದೆ ಆ್ಯಕ್ಚುಲಿ ಯೂಶ್ವಲಿ. ಆ ಹೈವೇಲಿ ಸ್ವಲ್ಪ ಇವತ್ತು ಜಾಸ್ತಿನೇ ಜನ ಇದ್ದರು. ಇವತ್ತು ಸ್ಯಾಟರ್ಡೇ ಅಲ್ಲ, ಎಲ್ಲರೂ ಹೊರಗಡೆ ಇದ್ದಾರೆ. ಪ್ಲಸ್ ಇಲ್ಲಿ ಎಲ್ಲ ಈ ಥರ ಬಿಸಿಲು ಬಂದರೆ ಸಾಕು, ಜನ ಎದ್ದು ಹೋಗ್ತಾ ಇರ್ತಾರೆ ತಿರುಗಾಡೋಕ್ಕೆ. ನೈಸ್, ಫೈನಲಿ ಓನರ್ ಆಫ್ ದ ಬೈಕ್. In search of unknown lands, continue. Let's go.
ಓಕೆ, ಫೈನಲಿ ರೀಚ್ ಆದೆ ಮನೆಗೆ. ಆಲ್ಮೋಸ್ಟ್ ಈಗ 9 ಆಗ್ತಾ ಬಂತು. ಬಟ್ ನಿಮ್ಗೆ ಈಗ ನೋಡಿದರೆ ಹೊರಗಡೆ ಈಗಲೂ ಬಿಸಿಲಿದೆ. ಸೊ ಇಲ್ಲಿ ಒಂಥರ ನೈಟ್ ಆಗೋದು ಲೇಟ್ ತುಂಬ ಇವಾಗ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಟೈಮ್ ಆದಮೇಲೆ ಉಲ್ಟಾ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ 9 ಗಂಟೆಗೆ ಬಿಸಿಲಿದೆ. ಇನ್ನು ರಾತ್ರಿ ಕತ್ಲಾಗೋಗಿ ಒಂದು 10 ಗಂಟೆ ಕ್ರಾಸ್ ಆಗ್ತದೆ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಟೈಮಲ್ಲಿ ಈವನ್ 11 ಗಂಟೆವರೆಗೂ ಆಗುತ್ತಂತೆ ರಾತ್ರಿ ಬೆಳಕು. ಇಟ್ಸ್ ಎ ಗುಡ್ ಥಿಂಗ್ ಆ್ಯಕ್ಚುಲಿ. ಈ ಥರ ರೈಡೆಲ್ಲ ಹೋಗ್ತಾ ಇರೋವಾಗ ಬೇಗ ಕತ್ತಾಗಲ್ಲ. ಈಗ ರೋಮ್ ಅರೌಂಡ್ ನಾನು ಇವತ್ತು ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಆರಾಮ್ಸೆ ಟೈಮ್ ತಗೊಂಡು ನಡುವೆ ಎಲ್ಲ ಸುಮ್ಮನೆ ಎಲ್ಲೆಲ್ಲೋ ರೌಂಡ್ ಎಲ್ಲ ಹೋಗಿ ಬಂದೆ. ಮೈಕ್ ಒಂದು ಫಿಕ್ಸ್ ಮಾಡೋದಿಲ್ಲ, ಅದು ಎಲ್ಲೂ ನಿಲ್ಸೋಕ್ಕಾಗಲ್ಲ ಆ್ಯಕ್ಚುಲಿ ಮೊದಲಿನ ಥರ. ತುಂಬ ಒಂಥರ ಗಾಡಿ ನಿಲ್ಸೋಕ್ಕೆ ಒಂಥರ ಹ್ಯಾವ್ ಟು ಥಿಂಕ್ ಟೂ ಮಚ್. ಯಾರು ಗಾಡಿ ಒಂಥರ ಯಾರು ರೋಡಲ್ಲಿ ಸೈಡಲ್ಲೆಲ್ಲ ನಿಲ್ಲಿಸೋದು ಕಡಿಮೆ, ಅನ್ಲೆಸ್ ಲೈಕ್ ಪ್ರಾಪರ್ ಪಾರ್ಕಿಂಗ್ ಸ್ಪಾಟ್ ಬಂದದ್ದು. ಸೊ ಅದು ಮೋಸ್ಟ್ಲಿ ಗೊತ್ತಿಲ್ಲ. ನನಗೆ ಇವಾಗ ಸದ್ಯಕ್ಕೆ ಸ್ಟಿಲ್ ಇನ್ ಪ್ಯಾನಿಕ್ ಮೋಡ್. ಬಟ್ ಐ ಥಿಂಕ್ ಒಂದು ಸ್ವಲ್ಪ ಟೈಮ್ ಆದಮೇಲೆ ಇಟ್ ವಿಲ್ ಬಿ ಫೈನ್ ಅನಿಸುತ್ತೆ. ಸೊ ಎನಿವೆ, ಗುಡ್ ರೈಡ್. ಹೋಪ್ಫುಲಿ ಮೋರ್ ರೈಡ್ಸ್ ಟು ಫಾಲೋ. ಬಾನು ವಿಲ್ ಜಾಯಿನ್. ಅವಳು ಇದೆಲ್ಲ ಇನ್ಶೂರೆನ್ಸ್ ಅದು ಇದೆಲ್ಲ ಕವರ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ಇನ್ಶೂರೆನ್ಸ್ ಇದೆ ಒಂದು ದೊಡ್ಡ ಪ್ರಾಬ್ಲಮ್. ನಮ್ಮ ಕಡೆ ನಂದು ಲಾಸ್ಟ್ ಇದೆ ಎಷ್ಟು ಒಂದು 1,500 ಏನೋ ಇನ್ಶೂರೆನ್ಸ್ ಆಗಿತ್ತು. ಅದೇ ಇಲ್ಲಿ ನೋಡಿದರೆ ಆಲ್ಮೋಸ್ಟ್ 70-75 ಇನ್ಶೂರೆನ್ಸೇ ಹೋಗುತ್ತೆ. ಸೊ ಇಟ್ಸ್ ದ್ಯಾಟ್ ಬ್ಯಾಡ್. ಅದು ಹೆಂಗಂದರೆ ಅದು 70-75 ಜಸ್ಟ್ ಇದು ಥೆಫ್ಟ್ ಮಾತ್ರ. ಲೈಕ್ ಥೆಫ್ಟ್ ಅಂದರೆ ಥರ್ಡ್ ಪಾರ್ಟಿ ಮಾತ್ರ, ಥರ್ಡ್ ಪಾರ್ಟಿ ಥೆಫ್ಟ್ ಅಂತ. ಇದಿಲ್ಲ, ಲೈಕ್ ಕಾಂಪ್ರಿಹೆನ್ಸಿವ್ ಇಲ್ಲ. ಏನಾದ್ರು ಆಕ್ಸಿಡೆಂಟ್ ಆಯಿತು ಇದಾದರೂ ಗಾಡಿ ರಿಪೇರಿಗೆಲ್ಲ ಇನ್ಶೂರೆನ್ಸ್ ಅದಕ್ಕೆ ಮಾಡಬೇಕಿದ್ರೆ ಆಲ್ಮೋಸ್ಟ್ 1.5 ಲಕ್ಷವರೆಗೆ ಕೊಡಬೇಕಿತ್ತು ನಾನು ಇನ್ಶೂರೆನ್ಸ್. ಅಷ್ಟೆಲ್ಲ ಬೇಡ ಅಂತೇಳಿ ಒಂದು 3 ಲಕ್ಷ ಬೈಕಿಗೆ 1.5 ಲಕ್ಷ ಇನ್ಶೂರೆನ್ಸ್ ಮಾಡಿರೋದು. ಅದು ವರ್ಷ ಮಾಡೋದು ಅಂತ ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದೊಂದು ಪ್ರಾಬ್ಲಮ್ಮು, ಸ್ಪೆಷಲಿ ಮೋಸ್ಟ್ಲಿ ಬರ್ಮಿಂಗ್ಹ್ಯಾಮ್ ಅಂತ ಅನಿಸುತ್ತೆ. ಅಲ್ಲಿ ಸ್ವಲ್ಪ ಕಳ್ಳರು ಜಾಸ್ತಿ. ಗಾಡಿ ಬೈಕ್ ಅಂತ ಹೊರಗಡೆ ಇಟ್ಟರೆ ಕದಿಯೋದೆ ಅದು. ಅದಕ್ಕೆ ನಾನು ಈವನ್ ಒಂದು ಬೈಕಿಗೆ ಲಾಕ್ ಬುಕ್ ಮಾಡಿದ್ದು ಕೂಡ ಆಲ್ಮೋಸ್ಟ್ ಒಂದು 25-30,000 ಇದು ಲಾಕ್ ಬೇರೆ ತಗೊಂಡಿದ್ದೀನಿ. ಅದೇ ಇಲ್ಲಿ ನಮ್ಮ ಇಂಡಿಯಾ ಥರ ಒಂಥರ ಬೈಕಿಂಗ್ ಸ್ವಲ್ಪ ಚೀಪ್ ಅಲ್ಲ, ಅದೇ ಪ್ರಾಬ್ಲಮ್. ಬಟ್ ಏನು ಮಾಡೋದು, ಬಂದಮೇಲೆ ಎಷ್ಟು ದೂರ ಬಂದಮೇಲೆ ರೈಡ್ ಮಾಡೋದಿದ್ರೆ ಆಗಲ್ಲ. ಇದೊಂದು ಒಂಥರ ಡ್ರೀಮ್ ಇದ್ದಿದ್ದು, ಲೈಕ್ ವಿಲ್ ಡೂ ಸಮ್ ಇಂಟರ್ನ್ಯಾಷನಲ್ ರೈಡ್ಸ್ ಅಂತ. ಸೊ ಇಲ್ಲಿ ತುಂಬ ಆ್ಯಕ್ಚುಲಿ ಪ್ಲೇಸಸ್ ಎಲ್ಲ ಆಕ್ಸೆಸಿಬಲ್. ಕೆಲವು ಕಂಟ್ರೀಸ್ ಇಲ್ಲಿಂದ ಹೋಗ್ಬೋದು, ಎಲ್ಲ ಹತ್ರ ಇದೆ. ಇಟ್ಸ್ ನಾಟ್ ದ್ಯಾಟ್ ಫಾರ್ ಎಲ್ಲ. ಈವನ್ ಲಂಡನ್ ಅದು ಇದೆಲ್ಲ ಲೈಕ್ ಇಟ್ ಜಸ್ಟ್ ಲಂಡನ್ ಮೋಸ್ಟ್ಲಿ ಸೊ ಐ ಹ್ಯಾವ್ ಪ್ಲ್ಯಾನ್ಸ್ ನೋಡೋಣ. ಸೊ ದಟ್ಸ್ ಇಟ್. ಲೈಕ್ ಮೋಸ್ಟ್ಲಿ ಅದೇ ಇದರಲ್ಲಿ ಜಾಸ್ತಿ ಏನಂತ ಹೊಸದಾಗಿ ಅಂತ ಏನೋ ನೋಡಿರೋದು ಅಂತ ಜಾಸ್ತಿ ಏನಿಲ್ಲ ವೀಡಿಯೋದಲ್ಲಿ, ಅಟ್ಲೀಸ್ಟ್ ಕಂಟೆಂಟ್ ವೈಸ್. ಬಟ್ ಮೆನಿ ರೈಟ್ಸ್ ಟು ಕಮ್. ಕಬಾಬ್ ಆಗ್ತಾ ಇದೆ. ಕಬಾಬ್ ಆಗ್ತಾ ಉಂಟು. ಸಾಲ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.